ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ಶೇಂಗಾ ಬಾತ್ ಮಾಡುವ ಅಂತ. ಅದಕ್ಕೆ 2 ಲೋಟ ಅಕ್ಕಿಯನ್ನು ತೊಳೆದು ಚೆನ್ನಾಗಿ ತೊಳೆದು ಅದನ್ನು 4 ಲೋಟ ನೀರು ಹಾಕಿ ಅನ್ನ ಮಾಡ್ಕೊಳ್ತೇನೆ. ನೋಡಿ, 3 ಸ್ಪೂನು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. 3 ಸ್ಪೂನು ಶೇಂಗಾ ಬೀಜ ಹಾಕ್ಕೊಂಡಿದ್ದೇನೆ. ನೋಡಿ, ಈಗ ಉದ್ದಿನ ಬೇಳೆ ಹಾಕ್ಕೊಳ್ತಿದ್ದೇನೆ 1 ಸ್ಪೂನು. ಪಟ ಪಟ ಸೌಂಡ್ ಕೇಳ್ತಾ ಇದೆಯಲ್ಲ. ಈಗ ಕರ್ಬೇವು ಸೊಪ್ಪು ಹಾಕ್ಕೊಳ್ತೇನೆ. 1 ಈರುಳ್ಳಿ, ದೊಡ್ಡದಾದರೆ 1 ಸಾಕು. 5 ಕಾಯಿ ಮೆಣಸು ಹಾಕ್ಕೊಳ್ತಿದ್ದೇನೆ. ನೋಡಿ, 3 ಟೊಮೆಟೊ ಹಾಕ್ಕೊಳ್ತಿದ್ದೇನೆ. ಮತ್ತು 1 ಸಣ್ಣ ತುಂಡು ಶುಂಠಿ, ಅದು ಜೀರ್ಣ ಶಕ್ತಿಗೆ ಅಂತ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಶೇಂಗಾ ಬೀಜ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಈಗ ಸ್ವಲ್ಪ ಅರಶಿನ ಹಾಕ್ಕೊಳ್ತಿದ್ದೇನೆ, 1 ಅರ್ಧ ಟೀ ಸ್ಪೂನಷ್ಟು. ಸ್ಪೂನಲ್ಲಿ ಈಗ ಗಟ್ಟಿ ಆಗುತ್ತೆ. ಸ್ವಲ್ಪ ನೀರು ಸೇರಿಸ್ಕೊಳ್ಳುವ. ಅದು ಸಂಜೆಗೆ ಮಾಡ್ಕೊಳ್ಬೋದು, ಮಕ್ಕಳಿಗೆ ಇಷ್ಟ ಆಗ್ತದೆ. ಮತ್ತು ರಾತ್ರಿ ಮಾಡಿದನ್ನ ಬಾಸ್ಮತಿ ಎಲ್ಲ ಆದರೆ ಅದು ಹಾಳಾಗೋದಿಲ್ಲ, ಹಾಗಾಗಿ ಬೆಳಿಗ್ಗೆ ಮಾಡ್ಕೊಳ್ಬೋದು. ಇದು ಮಾತ್ರ ನಾನು ಈಗ ತಯಾರು ಮಾಡಿದ್ದೇನೆ. ಅನ್ನನ ಸೇರಿಸ್ಕೊಳ್ತೇನೆ. ನ್ಯೂಟಲ್ಲಿಟ್ಟು ಸೇರಿಸ್ಕೊಳ್ಬೋದು, ಹಾಫ್ ಮಾಡಿ ಸೇರಿಸ್ಕೊಳ್ಬೋದು. ನಾನೀಗ ಹಾಗೇನೆ ಸೇರಿಸ್ಕೊಳ್ತಿದ್ದೇನೆ. ನೋಡಿ, ಶೇಂಗಾ ಬಾತ್ ಈಗ ರೆಡಿಯಾಗಿದೆ. ಮಿಕ್ಸ್ ಆಗಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿದೆ ನೋಡಿ. ಈಗ ನಮ್ಮದು ಶೇಂಗಾ ಬಾತ್ ರೆಡಿ ಆಯಿತು. ಇದನ್ನು ಮಾಡಿ ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈಗ ನನ್ನ ಒಂದು ಚಿನ್ನಾರಿ ಬಂದಿದ್ದಾನೆ, ಅವನ ಹತ್ರ ಟೇಸ್ಟ್ ಮಾಡಲಿಕ್ಕೆ ಕೊಡ್ತೀನಿ. ಸುಳ್ಳು ಹೇಳಬೇಡ ಆಯಿತಾ, ಸತ್ಯ ಹೇಳಬೇಕು. ಹಾಗೆ ಏನು ಚಂದ ಬಂದಿದ್ರೆ ಚಂದ ಬಂದಿದೆ ಅಂಥೇಳಿ, ಇಲ್ಲದಿದ್ದರೆ ಬೇಡ. ಯಾವತ್ತೂ ನಾನು ಟೇಸ್ಟ್ ಮಾಡಿಸ್ತಿರಲಿಲ್ಲ. ಮೊನ್ನೆ ಒಂದು ಜ್ಯೂಸ್ ಮಾತ್ರ ಕೊಟ್ಟಿದ್ದೇನೆ. ಹಾಗೆ ಇವತ್ತು ಅವನಿದ್ದಾನೆ, ಅವನ ಹತ್ರ ಕೊಡ್ತೇನೆ. ನಲ್ಲದು ನಿಧಾನ ತಿಂದರೆ ಎಂಚಾತದ ಮಂಡಾಣ ಶೋಕಾತ್ ಜ ಚಂದಾಗಿದ ಇಲ್ವಾ, ಎಂತ ಬೇಕಿತ್ತು ಅಲ್ಲ, ಎಲ್ಲ ಕರೆಕ್ಟ್ ಆಗಿದ. ಸೂಪರ್ ಆಗಿದೆ. ಉಪ್ಪೆಲ್ಲ ಸರಿಯಾಗಿ ಬಂದಿದೆ. ಉಪ್ಪು, ಹುಳಿ, ಖಾರ ಮತ್ತೆ ಶೇಂಗಾ ಅಗಲಿಕ್ಕೆ ಸಿಗ್ತದೆ. ವಿಜಯ ಲಾಕ್ಸ್ಗೆ ನೀವು ಸಪೋರ್ಟ್ ಮಾಡ್ತೀವಿ.